ಮಂಗಳೂರಿನಿಂದ ಹೊರಟ್ರೆ ಸಾಕು, ಕೈಯಲ್ಲಿ ಚಿಲ್ಲರೆ ಕಾಸು ಇಟ್ಕೊಂಡೇ ಇರ್ಬೇಕು. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಿರೋ ಟೋಲ್ಗಳ ಜೊತೆಗೆ ಹೊಸ್ದಾಗಿ ಮತ್ತೆ 3 ಟೋಲ್ಗಳು ರೆಡಿಯಾಗ್ತಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸಂಸತ್ತಿನಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೇ ಟೋಲ್ ಇರ್ಬೇಕು ಅಂತ ಘೋಷಣೆ ಮಾಡಿದ್ರು. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ 17 ಕಿಲೋಮೀಟರ್ಗೊಂದು ಟೋಲ್ ಬರ್ತಿದೆ. ಅಸಲಿಗ ಈ ಹೊಸ ಟೋಲ್ಗಳು ಎಲ್ಲೆಲ್ಲಿ ಬರ್ತಿವೆ? ಜನರ ಆಕ್ರೋಶಕ್ಕೆ ಕಾರಣವೇನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಪ್ರಸ್ತುತ ಜಿಲ್ಲೆಯಲ್ಲಿ ಬ್ರಹ್ಮರಾಕುಟ್ಟು, ತಲಪಾಡಿ ಮತ್ತು ಹೆಜಮಾಡಿಯಲ್ಲಿ ಈಗಾಗಲೇ ಟೋಲ್ ವಸೂಲಿ ನಡೀತಿದೆ. ಈಗ ಹೊಸದಾಗಿ ಗಂಜಿಮಠ, ವಳಾಲು ಮತ್ತು ಪಣಪಿಲದಲ್ಲಿ ಟೋಲ್ ಗೇಟ್ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗ್ತಿದೆ. ನೋಡಿ, ಗಂಜಿಮಠ ಟೋಲ್ ಮಂಗಳೂರಿನಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿದೆ. ವಳಾಲು ಟೋಲ್ ಬ್ರಹ್ಮರಾಕುಟ್ಟು ಟೋಲ್ನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಬಿಸಿ ರೋಡ್ ಚಾರ್ಮಾಡಿ ರಸ್ತೆಯ ಪಣಪಿಲದಲ್ಲಿ ದ್ವಿಪಥ ರಸ್ತೆಗೆ ಟೋಲ್ ಕಟ್ಟಬೇಕಾ ಅನ್ನೋದು ಜನರ ಪ್ರಶ್ನೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಯಮಗಳನ್ನ ಗಾಳಿಗೆ ತೂರಿ ಈ ಕೆಲಸ ಮಾಡ್ತಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಸುರತ್ಕಲ್ ಟೋಲ್ ವಿರುದ್ಧ ಹೋರಾಡಿ ಗೆದ್ದಿರೋ ಕರಾವಳಿ ಜನ ಸುಮ್ನೆ ಕೂರೋರಲ್ಲ. ಈಗ ಬ್ರಹ್ಮರಾಕುಟ್ಟು ಟೋಲ್ ಮತ್ತು ಹೊಸ ಟೋಲ್ಗಳ ವಿರುದ್ಧ ಟೋಲ್ ವಿರೋಧಿ ಹೋರಾಟ ಸಮಿತಿ ಎದ್ದು ನಿಲ್ತಿದೆ. ಮಾಜಿ ಸಚಿವ ರಮಾನಾಥ ರಾಯ್ ನೇತೃತ್ವದಲ್ಲಿ ಈಗಾಗಲೇ ಒಂದು ಹಂತದ ಪ್ರತಿಭಟನೆ ಮುಗಿದಿದ್ದು, ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಸಲು ಸಂಕಲ್ಪ ಮಾಡಿದ್ದಾರೆ. ಸಮಿತಿಯವರು ಈಗಾಗಲೇ ಟೋಲ್ ನಿರ್ಮಾಣದ ಜಾಗಕ್ಕೆ ಭೇಟಿ ನೀಡಿ ಸ್ಥಳೀಯರ ಬೆಂಬಲ ಕೋರಿದ್ದಾರೆ. ಬೇಕಾಬಿಟ್ಟಿ ಟೋಲ್ ಹಾಕಿದ್ರೆ ಸುಮ್ಮನಿರಲ್ಲ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ರಸ್ತೆ ಸರಿಯಿಲ್ಲದಿದ್ರೂ ಟೋಲ್ ಕಟ್ಬೇಕು, ನಿಯಮ ಮೀರಿದ್ರೂ ಟೋಲ್ ಕಟ್ಬೇಕು ಅನ್ನೋ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಕರಾವಳಿ ಜನರ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ? ಇಷ್ಟು ಹತ್ತಿರದಲ್ಲಿ ಟೋಲ್ ಮಾಡೋದು ಸರಿಯಾ? ಕಮೆಂಟ್ ಮಾಡಿ ತಿಳಿಸಿ. ಜಿಲ್ಲೆಯ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.